ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ಸಾಕಷ್ಟು ಆರೋಗ್ಯ ಸಂಬಂಧಿತ ಮಾಹಿತಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಪಂಚಕರ್ಮ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಗೌತಮ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಎಸ್ ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಎಸ್, ಆಯುರ್ವೇದ ಅಂತ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರೋದು ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ. ಸೊ ಏನಿದು ಪಂಚಕರ್ಮ ಅನ್ನುವಂಥದ್ದು ಡಾಕ್ಟರ್? ಪಂಚಕರ್ಮ ಅಂದರೆ ವಿಶೇಷ ಪ್ರಕ್ರಿಯೆ. ಇದರಲ್ಲಿ ನಮ್ಮ ದೇಹದ ದ್ವಾರಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಕಲ್ಮಶಗಳನ್ನು ಹೊರಹಾಕುವ ಪ್ರಕ್ರಿಯೆ. ಸೊ ಈಗ ನಮ್ಮ ದೇಹ ಇಲ್ಲದಿದ್ದರೂ ಆಗಾಗ ಕಲ್ಮಶಗಳನ್ನು ಹೊರಗೆ ಹಾಕ್ತಾ ಇರ್ತೇವೆ. ಯಾಕಂದರೆ ನಮಗೆ ಸ್ವೆಟಿಂಗ್ ಆಗ್ತದೆ, ಸ್ವೇದನ ಅಂತ ಹೇಳ್ತೇವೆ ನಾವು. ಮಲಮೂತ್ರ ವಿಸರ್ಜನೆ ಆಗ್ತದೆ, ಕೆಲವೊಮ್ಮೆ ವಾಂತಿಯೂ ಆಗ್ಬೋದು. ಅದು ಸ್ವಾಭಾವಿಕ ಅಲ್ಲ, ಆದರೂ ಕೆಲವೊಮ್ಮೆ ತಿನ್ನದ ಜಾಸ್ತಿ ಆದರೂ ಸಹ ವಾಂತಿ ಆಗ್ಬೋದು. ಸೊ ಅದೊಂದು ರಿಫ್ಲೆಕ್ಸ್ ಮೆಕ್ಯಾನಿಸಮ್ ಅಂತ. ಸೊ ಅದನ್ನು ನಾವು ಆ ಔಷಧದ ಮೂಲಕ ಯಾವುದೇ ಕಲ್ಮಶಗಳನ್ನು ಹೊರಹಾಕುವ ಪ್ರಕ್ರಿಯೆ ಪಂಚಕರ್ಮ ಅಂತ ಹೇಳ್ತೇವೆ ನಾವು. ಹಾಗಾದರೆ ಇದನ್ನು ಯಾಕೆ ಮಾಡಬೇಕು ಅನ್ನೋದು ಡಾಕ್ಟರ್? ಸೊ ಈ ಪಂಚಕರ್ಮಗಳಲ್ಲಿ ಪಂಚ ಅಂದರೆ ಐದು ವಿಧಗಳು. ವಮನ ಅಂತ ಹೇಳ್ತೇವೆ ನಾವು. ವಮನ ಅಂದರೆ ವಾಂತಿ ಮಾಡಿಸುವುದು. ವಿರೇಚನ ಅಂದರೆ ಭೇದಿ ಮಾಡಿಸುವುದು. ಮತ್ತು ನಸ್ಯ ಅಂತ ಬರ್ತದೆ. ನಸ್ಯ ಅಂದರೆ ಮೂಗಿಗೆ ಬಿಡುವಂಥ ತೈಲಗಳೇ ಇರಲಿ ಅಥವಾ ಸ್ವರಸ ಅಥವಾ ಬೇರೆ ಬೇರೆ ಔಷಧಿಗಳು. ಮತ್ತು ಬಸ್ತಿ ಅಂತ ಬರ್ತೇವೆ. ಸೊ ಬಸ್ತಿ ಸ್ವಲ್ಪ ಆಯುರ್ವೇದಕ್ಕೆ ಸ್ಪೆಸಿಫಿಕ್ ಆಗಿರುವಂಥ ಒಂದು ಪ್ರಕ್ರಿಯೆ. ಇದು ನಾವು ಗುದದ್ವಾರದಲ್ಲಿ ಕೊಡುವಂಥ ಮೆಡಿಸಿನ್. ಅದರಲ್ಲಿ ಎರಡು ಥರ ಇದೆ. ಒಂದು ನಿರೂಹ ಬಸ್ತಿ ಅಂತ, ಇನ್ನೊಂದು ಅನುವಾಸನ ಅಂತ. ನಿರೂಹ ಅಂದರೆ ಅದು ಸ್ವಲ್ಪ ಡೋಸ್ ಜಾಸ್ತಿ ಇರ್ತದೆ. ಅದರಲ್ಲಿ ಕಷಾಯ ಇರ್ತದೆ, ಹನಿ ಅಂದರೆ ಜೇನುತುಪ್ಪ, ತುಪ್ಪ ಮತ್ತು ಕಲ್ಕ ಅಂದರೆ ಬೇರೆ ಪುಡಿಗಳನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಕೊಡುವಂಥದ್ದು. ಮತ್ತು ಅನುವಾಸನ ಬಸ್ತಿ ಅಂದರೆ ಎಣ್ಣೆ ಅಂದರೆ ಬೇರೆ ಬೇರೆ ವಿಧದ ಎಣ್ಣೆ ಅಥವಾ ತುಪ್ಪ, ಅದು ಅಲ್ಲದೆ ಬೇರೆ ಸ್ನಿಗ್ಧ ದ್ರವ್ಯ ಅಂತ ಹೇಳ್ತೇವೆ ನಾವು, ಅಂದರೆ ಲಿಪಿಡ್ ಬೇಸ್ಡ್ ಮೆಡಿಸಿನ್ಸ್, ಅದು ಕೊಡ್ತೇವೆ. ಅದು ಡೋಸ್ ಸ್ವಲ್ಪ ಕಮ್ಮಿ, ಅಂದರೆ 80 ml 170 ml, ಹಾಗೆ 5 ಕರ್ಮಗಳು. ಸೊ ಈಗ ವಮನ ಯಾವುದಕ್ಕೆ ಕೊಡ್ತೇವೆ ಅಂದರೆ ಹೆಚ್ಚಾಗಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಥವಾ ನಾವು ವಾತ ಪಿತ್ತ ಕಫ ಅಂತ 3 ದೋಷಗಳು ಹೇಳ್ತೇವೆ. ಯಾವುದರಲ್ಲಿ ಕಫ ಜಾಸ್ತಿ ಉಂಟು ಅಥವಾ ಊರ್ಧ್ವ ಜತೃಗತ ಭಾಗ, ಈಗ ಶೀತ ಆಗೋದು, ನೆಗಡಿ ಆಗೋದು, ಅಥವಾ ಕೆಲವರಿಗೆ ಉಪ್ಸದಲ್ಲೂ ಬೇರೆ ಬೇರೆ ಇರ್ತದೆ. ತುಂಬ ಕೆಪ್ಟಸ್ ಇರುವಂಥ ಅಥವಾ ಫ್ಲೆಮ್ ಬರುವಂಥ ಇದರಲ್ಲಿ ನಾವು ವಮನ ಮಾಡಿಸ್ತೇವೆ. ಮತ್ತು ವಿರೇಚನದಲ್ಲಿ ಯಾವ ದೋಷ ಅಂದರೆ ಪಿತ್ತ ದೋಷ ಅಂತ ಹೇಳ್ತೇವೆ ನಾವು. ಸೊ ಪಿತ್ತ ಜಾಸ್ತಿ ಆದಾಗ ನಾವು ಬೇದಿಗೆ ಕೊಡುವಂಥ ಔಷಧಿ. ಸೊ ಬಸ್ತಿ ಸ್ಪೆಸಿಫಿಕಲಿ ಹೇಳೋದಾದರೆ ವಾತದೋಷಕ್ಕೆ ಕೊಡುವಂಥದ್ದು. ಬಟ್ ನಾವು ಬಸ್ತಿ ಎಲ್ಲ 3 ದೋಷಕ್ಕೂ ಕೊಡ್ತೇವೆ. ಅಂದರೆ ಈ ವಮನ ವಿರೇಚನ ಬಸ್ತಿ ಅಂತ ಹೇಳಿದ ಕೂಡಲೇ ಆ ದೋಷಕ್ಕೆ ಮಾತ್ರ ಕೊಡುವುದಂತೇನಿಲ್ಲ, ಅದರದ್ದು ಕಾಂಬಿನೇಷನ್ ಪರ್ಮಿನೇಷನ್ ಇದ್ದಾಗ ಸಹ ಕೊಡುವಂಥದ್ದು. ಸೊ ಅದು ಫಿಸಿಷಿಯನ್ ಡಿಸ್ಕ್ರಿಪ್ಷನ್, ಅಂದರೆ ನಾವು ಯಾವುದಕ್ಕೆ ಹೇಗೆ ಕೊಡಬೇಕು ಅಂತ ಆಲೋಚನೆ ಮಾಡಿ ಕೊಡ್ತೇವೆ. ಸೊ ಆದರೂ ಒಂದು ಸಿಂಪಲ್ಲಾಗಿ ಹೇಳೋದಂದರೆ ವಮನ ಕಫಕ್ಕೆ ಕೊಡೋದು, ವಿರೇಚನ ಪಿತ್ತಕ್ಕೆ ಕೊಡೋದು, ಬಸ್ತಿ ವಾತಕ್ಕೆ ಕೊಡೋದು ಅಂತ ಹೇಳ್ಬೋದು. ಮತ್ತು ನಸ್ಯ ನಾವು ಮೂಗಿನ ಮೂಲಕ ಕೊಡುವಂಥ ಎಣ್ಣೆ ಇರ್ಬೋದು ಅಥವಾ ತುಪ್ಪ ಇರ್ಬೋದು. ಇವನ್ ನಾವು ಈಗ ಶುಂಠಿ ರಸ ಹಾಕ್ತೇವೆ ನಾವು, ಅದು ಸಹ ಇರ್ಬೋದು. ಮತ್ತು ಹಾಲು ಸಹ ಹಾಕ್ಬೋದು. ಹಾಗೆ ಬೇರೆ ಬೇರೆ ಥರದ್ದು ಮೆಡಿಸಿನ್ಸ್ ಉಂಟು, ಅದು ನಸ್ಯ ಅಂತ. ಈಗ ಶೀತ, ಈಗ ಮಳೆಗಾಲದ ಸೀಸನಲ್ಲಿ ಸೈನ್ಸ್ ಅಟ್ಯಾಕ್ಸ್ ಆಗೋದು ತುಂಬ ಕಾಮನ್. ಸೊ ಅದರಲ್ಲಿ ನಾವು ಸ್ವಲ್ಪ ತೀಕ್ಷ್ಣ ಔಷಧಿಗಳು ಹಾಕ್ತೇವೆ. ಈಗ ಗುಡಾರ್ದ್ರಕ ನಸ್ಯ ಅಂತ ಉಂಟು. ಅದರಲ್ಲಿ ಗುಡ ಅಂದರೆ ಬೆಲ್ಲ, ಆರ್ದ್ರಕ ಅಂದರೆ ಶುಂಠಿ. ಸೊ ಶುಂಠಿಯ ರಸ ತೆಗೆದು ಅದಕ್ಕೆ ಬೆಲ್ಲ ಹಾಕಿ ಅದು ನಾವು 2 ಡ್ರಾಪ್ ಹಾಕಿ ಮೂಗಿಗೆ ಹಾಕ್ತೇವೆ. ಅದರಲ್ಲಿ ಕ್ಲಿಯರಾಗಿ ಹೋಗ್ತದೆ. ಸೊ ಅದು ಒಂದು ಥರದ ನಸ್ಯ. ಇನ್ನೊಂದು ನಸ್ಯ ಬ್ರೈನಿಗೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ, ಈಗ ಇನ್ಫಾಕ್ಟ್ ಆಗಿರ್ಬೋದು, ಕೆಲವರಿಗೆ ಪಕ್ಷಾಘಾತ ಥರ ಆಗ್ತದೆ. ಸೊ ಅಲ್ಲಿ
ವಾತದ್ದು ಡಾಮಿನೆನ್ಸ್ ಇದ್ದರೆ ಅಲ್ಲಿ ನಾವು ಕೆಲವು ಎಣ್ಣೆಗಳನ್ನು ಉಪಯೋಗ ಮಾಡ್ತೇವೆ. ಸೊ ಆ ಎಣ್ಣೆಗಳು ಮೂಗಿಗೆ ಹಾಕಿ ಅದರಲ್ಲಿ ನಾವು ಯೂಸ್ ಮಾಡ್ತೇವೆ. ಈಗ ಅರ್ಧಿತ ಅಂತ ಹೇಳ್ತೇವೆ ನಾವು. ಸಿಂಪಲ್ ಹೇಳೋದಂದರೆ, ಈಗ ತುಂಬ ಚಳಿಗಾಲದಲ್ಲಿ ಮುಖಕ್ಕೆ ತುಂಬ ಚಳಿ ಹೊಡೆದಾಗ ಕೆಲವರಿಗೆ ಫೇಶಿಯಲ್ ನರ್ವ್ ಪಾಲಿಸಿ ಆಗ್ತದೆ. ಅದು ರಿವರ್ಸಿಬಲ್, ಬಟ್ ನಾವೀಗ ನಸ್ಯ ಕೊಟ್ಟರೆ ತುಂಬ ಕ್ಷಿಪ್ರವಾಗಿ ಅದು ಗುಣ ಆಗ್ತದೆ. ಸೊ ಈ ಪಂಚಕರ್ಮಗಳು ಆಯುರ್ವೇದದಲ್ಲಿರುವಂಥ ತುಂಬ ಉಪಯೋಗ ಇರುವಂಥ ಪ್ರಕ್ರಿಯೆಗಳು. ಎಸ್ ಸರ್, ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಈ ಒಂದು ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರೆ, 5 ವಿಧಗಳ ಬಗ್ಗೆ ಹೇಳ್ತಾ ಇದ್ವಿ. ಇದನ್ನು ಪ್ರಯೋಗಿಸುವ ರೀತಿ ಹೇಗೆ ಅನ್ನುವಂಥದ್ದು ಡಾಕ್ಟರ್? ಈಗ ಪಂಚಕರ್ಮಗಳಲ್ಲಿ ಇದು ಹೇಗೆ ಹೇಳ್ಬೋದು ಅಂದರೆ, ಮೇಯ್ನ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ನಾವು ಇದು ಉದಾಹರಣೆ ಕೊಡ್ಬೋದು. ಅದಕ್ಕೆ ಪೂರ್ವಕರ್ಮ ಅಂತ ಬರ್ತದೆ. ಪೂರ್ವಕರ್ಮ ಅಂದರೆ ಮೇಯ್ನ್ ಪ್ರೊಸೀಜರ್ಗಿಂತ ಮುಂಚೆ ಅದನ್ನು ನಮ್ಮ ದೇಹವನ್ನು ಅದಕ್ಕೆ ರೆಡಿ ಮಾಡುವಂಥದ್ದು. ಈಗ ವಾಂತಿ ಅಂತ ಹೇಳ್ತೇವೆ, ವಾಂತಿ ಮಾಡೋದಷ್ಟು ಸುಲಭ ಅಲ್ಲ, ನಿಮಗೆ ಅನುಭವಕ್ಕೆ ಬಂದಿರ್ಬೋದು. ಸತಿ ವಾಂತಿ ಮಾಡಿದರೆ ಅಲ್ಲೋಲ ಕಲ್ಲೋಲ ಆಗ್ತದಲ್ಲ. ಸೊ ನಾವು 6 ರಿಂದ 10 ಬಾರಿ ವಾಂತಿ ಮಾಡಿಸ್ತೇವೆ ನಾವು ಹಾಗೆ. ಸೊ ಅದಕ್ಕೆ ರೆಡಿ ಮಾಡಬೇಕಂತಾದರೆ ನಾವು ಮುಂಚೆ ಪೂರ್ವಕರ್ಮ ಮಾಡ್ತೇವೆ. ಆ ಪೂರ್ವಕರ್ಮಗಳು ಯಾವುವು ಅಂದರೆ ಸ್ನೇಹನ ಅಂದರೆ ಈಗ ಮಸಾಜ್ ಅಂತ ಹೇಳ್ತೇವೆ ನಾವು. ಸೊ ಎಣ್ಣೆ ಮಸಾಜ್ ಅಂತ. ಬಟ್ ನಾವು ಆಯುರ್ವೇದದಲ್ಲಿ ಅಭ್ಯಂಗ ಅಂತ ಹೇಳ್ತೇವೆ. ಅದು ಬಾಹ್ಯ ಅಂದರೆ ಹೊರಗಿಂದ ಸ್ನೇಹವನ್ನು ಮಾಡಿಸುವಂಥದ್ದು. ಬಟ್ ಇದು ವಮನ ಮತ್ತು ವಿರೇಚನಕ್ಕೆ ನಾವು ಆಭ್ಯಂತರ ಅಂದರೆ ಹೊಟ್ಟೆಗೆ ತಗೊಳ್ಳುವಂಥ ಸ್ನೇಹ ಸಹ ಮಾಡಬೇಕಾಗ್ತದೆ. ಸೊ ಈ ಸ್ನೇಹಗಳಲ್ಲಿಯೂ ಬೇರೆ ಬೇರೆ ವಿಧ ಉಂಟು. ಸ್ನೇಹ ಅಂದರೆ ಲಿಪಿಡ್ ಬೇಸ್ಡ್ ಮೆಡಿಸಿನ್ಸ್. ಸ್ನೇಹದಲ್ಲಿ ಘೃತ ಇರ್ಬೋದು. ಘೃತ ಅಂದರೆ ತುಪ್ಪ. ಸೊ ಆ ತುಪ್ಪ ನಾವು ಬೇರೆ ಬೇರೆ ಆಯುರ್ವೇದ ಔಷಧಿಗಳಿಂದ ಪ್ರೊಸೆಸ್ ಮಾಡಿ ತಯಾರಿಸುವಂಥದ್ದು. ತಿಲತೈಲ ಹೆಚ್ಚಾಗಿ ತಿಲತೈಲ ಉಪಯೋಗಿಸುವಂಥದ್ದು. ಬಟ್ ಬೇರೆ ಎರಂಡ ತೈಲ, ತೆಂಗಿನೆಣ್ಣೆ ಅದು ಸಹ ಉಪಯೋಗ ಮಾಡ್ತೇವೆ ನಾವು. ಹೊಸ ಅಂದರೆ ಆ್ಯನಿಮಲ್ ಒರಿಜಿನ್, ಯಾವುದೇ ಪ್ರಾಣಿಯ ಕೆಲವು ಪ್ರಾಣಿಗಳು ಹೇಳಿದ್ದಾರೆ ನಮಗೆ ಉಪಯೋಗಿಸುವಂಥದ್ದು. ಅದರ ಫ್ಯಾಟ್, ಅದರದ್ದು ಮಾಂಸವನ್ನು ಕುದಿಸಿ ಅದರದ್ದು ವಸವನ್ನು ತೆಗೆದು ಅದನ್ನು ಉಪಯೋಗಿಸುವಂಥದ್ದು. ಮಜ್ಜ ಅಂದರೆ ನಮ್ಮ ಆ ಪ್ರಾಣಿಗಳ ಎಲುಬಿನಲ್ಲಿರುವಂತಹ ಸ್ನೇಹ ಅಂತ ಹೇಳ್ಬೋದು. ಸೊ ಅದನ್ನು ನಾವು ತಯಾರು ಮಾಡಬೇಕಾದ್ರೆ ಆ ಎಲುಬು ತಗೊಂಡು ಅದನ್ನು ಕುದಿಸಿ ಅದರಲ್ಲಿ ಬರುವ ಸ್ನೇಹಾಂಶವನ್ನು ತೆಗೆದು ಅದನ್ನು ನಾವು ಉಪಯೋಗ ಮಾಡ್ತೇವೆ. ಹೊಸ ಮಜ್ಜ ಅಷ್ಟು ಕಾಮನ್ನಾಗಿ ಯೂಸ್ ಮಾಡೋದಿಲ್ಲ, ಆದರೂ ಸಹ ಅದರಲ್ಲಿ ತುಂಬ ಬೆನಿಫಿಟ್ ಉಂಟು ಮತ್ತು ಉಪಯೋಗಿಸಿದರೆ ಒಳ್ಳೆಯದು. ಅಂದರೆ ಕೆಲವರು ವೆಜಿಟೇರಿಯನ್ಸಿಗೆ ನಾವು ಅದನ್ನು ಯೂಸ್ ಮಾಡೋದಿಲ್ಲ, ಬಟ್ ಪೇಷಂಟ್ ಇದು ನೋಡಿ ನಾವು ಉಪಯೋಗ ಮಾಡ್ತೇವೆ. ಎಸ್ ಸರ್, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಗಲೇ ನೀವು ಹೇಳ್ತಾ ಇದ್ರಿ ಪಂಚಕರ್ಮ ಚಿಕಿತ್ಸೆಗಳನ್ನು ಪ್ರಯೋಗಿಸುವ ರೀತಿಯ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಡಾಕ್ಟರ್. ಅದೇ, ನಮ್ಮ ದೇಹ ಬೇರೆ ಬೇರೆ ಮಲಗಳನ್ನು ವಿಸರ್ಜಿಸ್ತೇವೆ. ಅಂದರೆ ನಾವು ಉಸಿರಾಡುವಾಗ ಸಹ ಹೋಗ್ತದೆ, ಆಕ್ಸಿಜನ್ ಹೋಗ್ತದೆ, ಅಲ್ಲ ಕಾರ್ಬನ್ ಡೈಆಕ್ಸೈಡ್ ಹೋಗ್ತದೆ. ಮತ್ತು ಅದರೊಟ್ಟಿಗೆ ಕೆಲವು ಸತಿ ಕೀಟೋನ್ಸ್ ಆ ಥರದ್ದೆಲ್ಲ ಕೆಲವು ಹೋಗ್ತದೆ. ಕೆಲವು ಫ್ಯಾಟ್ ಸಹ ಉಸಿರಾಟದಲ್ಲಿ ಹೊರಗೆ ಹೋಗ್ತದೆ. ಮತ್ತು ನಾವು ಉಗುಳ್ತೇವೆ, ಅದರಲ್ಲಿ ಸ್ವಲ್ಪ ನೀರಿನ ಅಂಶದಲ್ಲಿರುವಂಥ ಎಂಥ ಕಲ್ಮಶಗಳಿದ್ದರೆ ಅದು ಸಹ ಹೋಗ್ತದೆ. ಅದು ಉಗುಳ್ದಿದ್ರೆ ನಮ್ಮ ಹೊಟ್ಟೆಗೆ ಹೋಗಿ ಅಲ್ಲಿಂದ ಹೋಗ್ತದೆ ಅದು. ಸೊ ಮತ್ತು ಮೂತ್ರ ಮಾಡ್ತೇವೆ. ಮೂತ್ರದಲ್ಲಿ ಹಾಗೆ ವಾಟರ್ ಸಾಲ್ಯುಬಲ್, ಯಾವುದೇ ನೀರಿನಲ್ಲಿ ಕರಗುವಂಥ ಸಾಲ್ಟ್ ಇರ್ಬೋದು ಅಥವಾ ಬೇರೆ ಕಲ್ಮಶಗಳು ಇರ್ಬೋದು, ಅದು ಹೋಗ್ತದೆ. ಸೊ ನೀರಿನಲ್ಲಿ ಮತ್ತು ಸ್ವೆಟ್ಟಿಂಗ್, ಸೊ ಸ್ವೆಟ್ ಆದಾಗ, ಸ್ವೇದ ಹೋದಾಗ ಸಹ ನೀರಿನಲ್ಲಿರುವಂಥ ಯಾವುದು ಕಲ್ಮಶಗಳು ಇರ್ಬೋದು ಅದು ಹೋಗ್ತದೆ. ಮತ್ತು ಸ್ವಲ್ಪ ಸೀಬಮ್ ಅಂತ ಹೋಗ್ತದೆ, ಅದರಲ್ಲಿ ಸ್ವಲ್ಪ ಫ್ಯಾಟ್ ಸಾಲ್ಯುಬಲ್ ಕಲ್ಮಶಗಳೇನಿದ್ದರೂ ಸಹ ಅದು ಹೋಗ್ತದೆ. ಮತ್ತು ಡೆಫಿಕೇಶನ್ ಅಂದರೆ ಮಲ ವಿಸರ್ಜಿಸುವಂಥದ್ದು. ಸೊ ಅದು ಸಹ ಹಾಗೆ, ಅದರಲ್ಲಿ ಮಲದಲ್ಲಿ ಹೆಚ್ಚಾಗಿ ನಾವು ನೀರಿನಲ್ಲಿ ಕರಗುವಂಥ ಕಲ್ಮಶಗಳೇ ಇರುವಂಥದ್ದು. ಮತ್ತು ಸ್ವಲ್ಪ
ಸ್ವಲ್ಪ ಫ್ಯಾಟ್ ಸಾಲ್ಯುಬಲ್ಲು ಅಂತ ಇರ್ತದೆ. ಸೊ ಈಗ ಯಾವುದೇ ನೀರಿನಲ್ಲಿ ಕರಗುವಂತಹ ಕಲ್ಮಶಗಳಿದೆ ಅದು ನಮ್ಮ ದೇಹ ಸಾಧಾರಣ ಯಾವುದೇ ಬೇರೆ ಹೊರಗಿನ ಸಹಾಯವಿಲ್ಲದೆ ಹೊರಹಾಕಲು ಶಕ್ತವಿದೆ. ಆದರೆ ನಮ್ಮ ಈಗಿನ ಲೈಫ್ ಸ್ಟೈಲ್ ಏನುಂಟು, ನಮ್ಮದು ಸ್ಟ್ರೆಸ್ ಉಂಟು, ಯಾವ ಜಂಕ್ ಫುಡ್ ತಿಂತೇವೆ, ತುಂಬ ಸಿಂಥೆಟಿಕ್ ಫುಡ್ ಕಲರ್ಸ್ ಅದೆಲ್ಲ ಹಾಕಿ ತಿನ್ನುವಂಥದ್ದು, ಆಗ ಏನಾಗ್ತದೆ ಅಂದರೆ ಯಾವ ಯಾವ ಕಲ್ಮಶಗಳು ಉಂಟು ಅದು ನೀರಿನಲ್ಲಿ ಸಾಲ್ಯುಬಲ್ ಅಲ್ಲ, ನೀರಿನಲ್ಲಿ ಕರಗುವಂಥದ್ದು ಇರುವುದಿಲ್ಲ. ಸೊ ಅಂಥವುಗಳು ಜಾಸ್ತಿಯಾಗಿ ಫ್ಯಾಟ್ ಸಾಲ್ಯುಬಲ್ ಅಥವಾ ಆಲ್ಕೋಹಾಲ್ ಆ ಥರ ಇರ್ತವೆ. ಸೊ ಅಂಥ ಫ್ಯಾಟ್ ಸಾಲ್ಯುಬಲ್ ಕಲ್ಮಶಗಳು, ಮಲಗಳು ಹೊರಗೆ ಹಾಕಲಿಕ್ಕೆ ಸ್ನೇಹನ ಮಾಡಿ ಮತ್ತು ವಮನ ವಿರೇಚನ ಮಾಡಿದರೆ ತುಂಬ ಉಪಯೋಗ ಆಗ್ತದೆ. ಅದರಿಂದಾಗಿ ಈಗ ಡಿಟಾಕ್ಸ್ ಅಂತ ಹೇಳ್ತಾರಲ್ಲ, ಸೊ ಈ ಟಾಕ್ಸಿನ್ಸನ್ನು ಹೊರಗೆ ಹಾಕಬೇಕಾದ್ರೆ ನಾವು ಸ್ನೇಹನ ಮಾಡೋದು. ಸ್ನೇಹನ ಲೋಡೆಡ್ ಡೋಸಲ್ಲಿ ಕೊಡೋದು ಅಂತ ನಾವು ಹೇಳ್ತೇವೆ. ಯಾಕಂದರೆ ಕೆಲವರಿಗೆ 240-300 ml ತುಪ್ಪ ಕುಡಿಸಿದ್ದು ಇದೆ ಒಬ್ಬರ ಪ್ರಕೃತಿಯ ಮೇಲೆ. ಸೊ ಅದು ಹೇಗೆ ಆಗ್ತದೆ ಅಂದರೆ ಅದರಲ್ಲಿ ಯಾವುದೆಲ್ಲ ಕಲ್ಮಶಗಳು ಅದರಲ್ಲಿ ಕರಗಿ ಹೊರಗೆ ಹೋಗಲಿಕ್ಕೆ ಸಹಾಯ ಆಗ್ತದೆ, ಅದು ದೇಹ ಅದರಲ್ಲಿ ಕರಗಿಸಿ ಅದನ್ನು ವಾಂತಿಯ ಮೂಲಕ ಅಥವಾ ಬೇದಿಯ ಮೂಲಕ ಹೊರ ಹಾಕ್ತದೆ. ಸೊ ಈಗ ಸ್ನೇಹನ ಕರ್ಮ ಹೇಗೆ ಅಂದರೆ ಮೊದಲನೇದಾಗಿ ನಾವು ಕೋಷ್ಠ ಪರೀಕ್ಷೆ ಮಾಡ್ತೇವೆ. ಕೋಷ್ಠ ಅಂದರೆ ನಮ್ಮ ಜಠರಾಗ್ನಿ ಹೇಗೆ ಉಂಟು ಅಂತ. ಅದರಲ್ಲಿ ಫಸ್ಟಿಗೆ ಟೆಸ್ಟ್ ಡೋಸ್ ಕೊಡುವಂಥದ್ದು, ಒಂದು 25 ಅಥವಾ 30 ml ತುಪ್ಪ ಕೊಟ್ಟು ಅವರು ಎಷ್ಟು ಗಂಟೆಗೆ, ಬೆಳಿಗ್ಗೆ 7 ಗಂಟೆಗೆ ಕೊಟ್ಟರೆ ಒಂದು 10 ಗಂಟೆಗೆ 11 ಗಂಟೆಗೆ ಎಷ್ಟು ಗಂಟೆಗೆ ಅವ್ರದ್ದು ಡೈಜೆಸ್ಟ್ ಆಗ್ತದೆ ಅಂತ ನೋಡಿ ಅದರ ಮೇಲೆ ನಾವು ಹಾಫ್ ಡೇ ಡೋಸ್ ಅಂದರೆ 12 hour ಡೋಸ್ ಕೊಡುವಂಥದ್ದು. ಅಂದರೆ ಅರ್ಧ ದಿನದಲ್ಲಿ ಅವರಿಗೆ ಜೀರ್ಣ ಆಗುವಷ್ಟು ಸ್ನೇಹವನ್ನು ನಾವು ಕೊಡಬೇಕು. ಸೊ ಮತ್ತೆ ಅದನ್ನು 3 ದಿನವ 5 ದಿನವ 7 ದಿನ 7 ದಿನಕ್ಕಿಂತ ಜಾಸ್ತಿ ಕೊಡುವುದಿಲ್ಲ. 7 ದಿನದಲ್ಲೂ ಅವರಿಗೆ ಆಗದಿದ್ದರೆ ಅವರಿಗೆ ನಿಲ್ಲಿಸಿ ಬೇರೆ ಪ್ರಕ್ರಿಯೆಗಳುಂಟು. ಸೊ 3 ದಿನ ಅಥವಾ 5 ದಿನ ಅಥವಾ 7 ದಿನದವರೆಗೆ ನಾವು ತುಪ್ಪ ಅಥವಾ ಎಣ್ಣೆಯ ಹೊಸ ಮಜ್ಜ ಹೇಳಿದ ಹಾಗೆ ಯಾವುದನ್ನು ಸಹ ಕೊಡ್ಬೋದು. ಅದು ವೈದ್ಯರಿಗೆ ಬಿಟ್ಟ, ಅವರ ತರ್ಕಕ್ಕೆ ಬಿಟ್ಟದ್ದು. ಸೊ ಅದು ಯಾವಾಗ ನಿಲ್ಲಿಸಬೇಕಂತ ಹೇಗೆ ಗೊತ್ತಾಗ್ತದೆ, ಅದಕ್ಕೆ ಸಮ್ಯಕ್ ಸ್ನಿಗ್ಧ ಲಕ್ಷಣಗಳು ಅಂತ ಹೇಳ್ತೇವೆ ನಾವು. ಅದು ಒಂದಂದರೆ ನಮಗೆ ಸ್ಕಿನ್ನಲ್ಲಿ ಎಣ್ಣೆಯ ಅಂಶ ಗೊತ್ತಾಗ್ತದೆ. ಸೊ ನಾವು ಅದಕ್ಕೆ ಎಣ್ಣೆ ಹಚ್ಚದೇ ಇದ್ದರೂ ಸಹ ನಾವು ಹೊಟ್ಟೆಗೆ ಜಾಸ್ತಿ ತುಪ್ಪ ಅಥವಾ ಎಣ್ಣೆ ತಗೊಳ್ಳುವುದರಿಂದಾಗಿ ಸ್ಕಿನ್ನಲ್ಲಿ ಅದು ರಿಫ್ಲೆಕ್ಟ್ ಆಗ್ತದೆ. ಇನ್ನೊಂದಂದರೆ ಮಲದಲ್ಲಿ ಹೋಗ್ತದೆ. ಅದು ಮಲದಲ್ಲಿ ಹೇಗಂದರೆ ಅದು ತುಪ್ಪ ಇದ್ದ ಹಾಗೆ ಹೋಗ್ತದೆ, ಅದು ಚೂರು ಸಹ ಡೈಜೆಸ್ಟ್ ಆಗಿರೋದಿಲ್ಲ. ನಾವು ಹೇಗೆ ತಗೊಂಡಿರ್ತೇವೆ ಹಾಗೆ ಹೋದ ಕೂಡಲೇ ಅದು ಸಮ್ಯಕ್ ಸ್ನಿಗ್ಧ ಲಕ್ಷಣ. ಅದು 3ನೇ ದಿನ ಬರ್ಬೋದು, 5ನೇ ದಿನ ಬರ್ಬೋದು, 7ನೇ ದಿನ ಬರ್ಬೋದು. ಅದು ಒಬ್ಬೊಬ್ಬರಿಗೆ ವೇರಿ ಆಗ್ತದೆ. ಯಾಕಂದರೆ ಆಯುರ್ವೇದದಲ್ಲಿ ನಮಗೆ ಬಾಡಿ ವೆಯ್ಟ್ ಮೇಲೆ ನಾವು ಮೆಡಿಸಿನ್ ಕೊಡೋದಲ್ಲ, ಒಬ್ಬೊಬ್ಬರ ಕೋಷ್ಟದ ಮೇಲೆ ಅವರ ಪ್ರಕೃತಿಯ ಮೇಲೆ ಹೋಗಿ ಡೋಸೇಜ್ ತುಂಬ ಡಿಫ್ರೆನ್ಸ್ ಬರ್ತದೆ. ಅಂದರೆ ತುಂಬ ಸಪೂರ ಇದ್ದವರು 7 ದಿನದವರೆಗೆ 300 ml 400 ml ಸ್ನೇಹ ತಗೊಂಡದ್ದು ಇರ್ಬೋದು. ಮತ್ತು ಸ್ವಲ್ಪ ಅಂದರೆ ಅಥ್ಲೆಟಿಕ್ ಇರುವಂಥವರು ಖಾಲಿ 2ನೇ ದಿನ ಅಥವಾ 3ನೇ ದಿನಕ್ಕೆ ತುಪ್ಪ ಸಾಕಂತ ಹೇಳಿದ್ದು ಇರ್ಬೋದು. ಸೊ ಅದು ತುಂಬ ಇಂಡಿವಿಜುವಲಿಸ್ಟಿಕ್ ನಮ್ಮ ಪ್ರಕ್ರಿಯೆ. ಅಂದರೆ ಪಂಚಕರ್ಮ ಇನ್ನೂ ಸಹ ಹಾಗೆ. ಯಾಕಂದರೆ ನಾವು ತುಪ್ಪದ ಡೋಸೇಜ್ ಡೈಲಿ ದಿನ ನಾವು ಡಿಸೈಡ್ ಮಾಡೋದು. ಈಗ ಇವತ್ತು 30 ml ಕೊಟ್ಟರೆ ನಾಳೆ 60 ಅಂತ ಆಗಬೇಕಂತೇನಿಲ್ಲ, 70 ಆಗ್ಬೋದು ಅಥವಾ 40 ಆಗ್ಬೋದು. ಸೊ ಅದು ಪ್ರತಿದಿನ ಅವ್ರು ಹೇಗೆ ಅದನ್ನು ಡೈಜೆಸ್ಟ್ ಮಾಡಿದ್ದಾರೆ, ಅವ್ರದ್ದು ಬೇರೆ ಪರಿಸ್ಥಿತಿ ಹೇಗುಂಟಂತ ನೋಡಿ ನಾವು ಅದರ ಮೇಲೆ ಡಿಸೈಡ್ ಮಾಡಿ ಇದು ಸ್ನೇಹನ ಮಾಡುವಂಥದ್ದು. ಸೊ ಈ ಸ್ನೇಹನ ವಮನ ಮತ್ತು ವಿರೇಚನಕ್ಕೆ ಕಾಮನ್. ಅಂದರೆ ವಮನ ಅಥವಾ ವಿರೇಚನದ ಮುಂಚೆ ಸ್ನೇಹನ ಮಾಡಬೇಕಾಗ್ತದೆ. ಸೊ ವಮನದಲ್ಲಿ ಅಂದರೆ ವಾಂತಿ ಮಾಡಿಸೋದ್ರಲ್ಲಿ 1 ದಿನ ವಿಶ್ರಾಮ ಕಾಲ ಅಂತ ಹೇಳ್ತೇವೆ. ಅಂದರೆ ತುಪ್ಪ ಕುಡಿದು ಇವತ್ತು ಸಮ್ಯಕ್ ಲಕ್ಷಣ ಬಂತು, ಇವತ್ತು ಬೆಳಿಗ್ಗೆ ಅವರಿಗೆ ಸ್ಕಿನ್ನಲ್ಲಿ ತುಂಬ ಎಣ್ಣೆ ಅಂಶ ಉಂಟು, ಪ್ಲಸ್ ಮಲದಲ್ಲಿ ತುಪ್ಪದ ಹಾಗೆ ಹೋಯಿತು. ಸೊ ಇವತ್ತಿಗೆ ನಿಲ್ಲಿಸಿ ಇವತ್ತು ವಿಶ್ರಾಮ ಕಾಲ. ಸೊ ವಿಶ್ರಾಮ ಕಾಲದಲ್ಲಿ 1 ದಿನ
ಅಭ್ಯಂಗ ಮತ್ತು ಬಾಷ್ಪ ಅಂದರೆ ಎಣ್ಣೆ ಮಸಾಜ್ ಮಾಡಿ ಮತ್ತು ಸ್ಟೀಮ್ ಕೊಡುವಂಥದ್ದು. ಸೊ ಈ ವಿಶ್ರಾಮ ಕಾಲದಲ್ಲಿ ವಮನಕ್ಕೆ ಕಫ ವೃದ್ಧಿಯಾಗುವಂತಹ ಕೆಲವು ಆಹಾರಗಳು ಉಂಟು. ಈಗ ಮೊಸರು, ಜಿಲೇಬಿ, ಪಾಯಸ, ಸೊ ಆ ಥರದ್ದು ಬೇಕರಿ ಐಟಮ್ಗಳು ಯಾವುದು ಸಹ ಅವರಿಗೆ ಎಷ್ಟು ಇಷ್ಟ ಆಗ್ತದೆ ಅಷ್ಟು ತಿನ್ನಬೇಕಂತ ನಾವು ಹೇಳ್ತೇವೆ. ಸೊ ಅದರ ಮರುದಿನ ಬೆಳಿಗ್ಗೆ ಅಭ್ಯಂಗ ಮತ್ತು ಸ್ವೇದ ಆದ ನಂತರ ನಾವು ವಮನ ಮಾಡಿಸುವಂಥದ್ದು. ಅದು ಬೆಳಿಗ್ಗೆ 5:30, 6 ಅಂದರೆ ಆ ಟೈಮಿಗೆ ಸಾಧಾರಣ ಮಾಡಿಸೋದು. ಅದರಲ್ಲಿ ಫಸ್ಟಿಗೆ ನಾವು ಆಕಂಠಪಾನ ಅಂತ 1.5 2 ಲೀಟ್ರವರೆಗೆ ಹಾಲು ಕೊಡ್ತೇವೆ ಅಥವಾ ಕೆಲವು ಕಷಾಯಗಳು ಕೊಡ್ತೇವೆ ಅವರಿಗೆ. ಅಂದರೆ ತುದಿಯವರೆಗೆ ಬಂದು ಕೆಲವರಿಗೆ ಅಷ್ಟರಲ್ಲೇ ವಾಂತಿ ಆಗ್ತದೆ. ಅದು ಇಲ್ಲದಿದ್ದರೆ ನಾವು ಮೆಡಿಸಿನ್ ಕೊಟ್ಟು ಸ್ವಲ್ಪ ಹೊತ್ತು ಕಾದು ಎಷ್ಟು ಹೊತ್ತಿಗೆ 45 ನಿಮಿಷದೊಳಗೆ ವಾಂತಿ ಶುರು ಆಗ್ತದೆ ಹಾಗೆ 5, 6, 8 ಅಥವಾ 10 ಬಾರಿ ವಾಂತಿ ಆಗ್ಬೋದು. ಸೊ ಅದರ ಪ್ರಕಾರವಾಗಿ ನೋಡಿ ಕೆಲವೊಮ್ಮೆ ನಾವು ಅದನ್ನು ಶೇಖರಣೆ ಮಾಡಿ ಅದರದ್ದು ಕ್ವಾಂಟಿಟಿ ಸಹ ನೋಡಲಿಕ್ಕೆ ಇರ್ತದೆ. ಯೂಶ್ವಲಿ ಈಗ ಕ್ವಾಂಟಿಟಿ ನೋಡೋದಿಲ್ಲ, ನಂಬರ್ಸ್ ನೋಡಿ ಅದರ ಮೇಲೆ ಪಥ್ಯಗಳನ್ನು ಆಲೋಚಿಸುವಂಥದ್ದು. ಸೊ ಅದರಲ್ಲಿ 3 ಬಗೆ ಉಂಟು. ಅಂದರೆ 6 ಆಗಲಿ 8 ಆಗಲಿ 10 ಆಗಲಿ ನಾವು ಅವರಿಗೆ ಎಷ್ಟು ಕ್ಲಿಯರ್ ಆಗಿ ಹೋಗಿದೆ, ಎಷ್ಟು ಜಾಸ್ತಿ ವೇಗ ಆಗಿದೆ ಅದರ ಮೇಲೆ ನಾವು ಸಂಸರ್ಜನ ಕ್ರಮ ಅಂದರೆ ಪಥ್ಯ ಅಂತ ಹೇಳ್ಬೋದು. ಸೊ ಈ ಪಥ್ಯದಲ್ಲಿ ಎಂತ ಆಗ್ತದೆ ಅಂದರೆ ಕಡಿಮೆ ವೇಗ, ಕಡಿಮೆ ಬೌಟ್ಸ್ ಇದ್ದವರಿಗೆ ಅದಕ್ಕೆ ನಾವು 3 ದಿನ ಪಥ್ಯ ಹೇಳ್ತೇವೆ. ಅದರ ಮಧ್ಯದಲ್ಲಿದ್ದವರಿಗೆ 5 ದಿನ ಹೇಳ್ತೇವೆ. ಮತ್ತು ಸಂಪೂರ್ಣವಾಗಿ ಅಂದರೆ ತುಂಬ ಜಾಸ್ತಿ ಅವರಿಗೆ ವೇಗಗಳಾಗಿದೆ, ತುಂಬ ಒಳ್ಳೆಯದಾಗಿ ಶುದ್ಧಿ ಆಗಿದೆ ಅಂತ ಹೇಳಿದರೆ ಅವರು 7 ದಿನ ಮಾಡಬೇಕಾಗ್ತದೆ ಪಥ್ಯ. ಇದು ಪಥ್ಯ ಯಾಕೆ ಮಾಡೋದಂದರೆ ಈಗ ಪೂರ್ವಕರ್ಮದಲ್ಲಿ ನಾವು ಖಾಲಿ ತುಪ್ಪ ಕೊಟ್ಟಿರ್ತೇವೆ. ಸೊ ಆ ತುಪ್ಪ ಕೊಡುವಾಗ ಸಹ ಬೇರೆ ಆಹಾರ ಜಾಸ್ತಿ ತಗೊಳ್ಳಿಕ್ಕಿಲ್ಲ, ಖಾಲಿ ಗಂಜಿ ಮಾತ್ರ ಹೇಳಿರ್ತೇವೆ ನಾವು. ಸೊ ಈಗ ಈ 7 ರಿಂದ 8 ದಿನ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಖಾಲಿ ಲೈಟ್ ಫುಡ್ ಮತ್ತು ಲಿಪಿಡ್ಸಿಗೆ ಒಗ್ಗಿ ಹೋಗಿರ್ತದೆ. ಸರ್, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ ಸರ್. ಒಂದು ಬ್ರೇಕ್ ತಗೊಂಡು ಬರೋಣ. ಎಸ್ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಗ್ಲೇ ಹೇಳ್ತಾ ಇದ್ರಿ ನೀವು ಈ ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ಪ್ರಯೋಗಿಸುವ ರೀತಿಯ ಬಗ್ಗೆ ಹೇಳ್ತಾ ಇದ್ರಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿ, ಹಾಗೆಯೇ ಇದು ಯಾವೆಲ್ಲ ರೋಗಗಳಿಗೆ ಉಪಯೋಗ ಅನ್ನುವಂಥದ್ದು ಡಾಕ್ಟರ್? ಅದೇ ಪೂರ್ವಕರ್ಮ ಸ್ನೇಹನ ಆಯಿತು, ಮತ್ತು ಪ್ರಧಾನ ಕರ್ಮದಲ್ಲಿ ಅದೇ ಈಗ ವಮನ ಮತ್ತು ವಿರೇಚನಕ್ಕೆ ಪೂರ್ವಕರ್ಮ ಒಂದೇ ಲೆಕ್ಕ ಬರ್ತದೆ. ಪ್ರಧಾನ ಕರ್ಮ ಅಫ್ಕೋರ್ಸ್ ವಮನ ಹೇಳಿದೆ ನಾನು, ವಿರೇಚನ ಹೇಳ್ತೇನೆ. ವಮನ ಆದ ನಂತರ ಸಂಸರ್ಜನ ಅಂತ ಬರ್ತದೆ, ಅದು ಸಹ ವಮನ ವಿರೇಚನಕ್ಕೆ ಸೇಮ್ ಒಂದೇ ಲೆಕ್ಕ ಬರ್ತದೆ. ಸೊ ಸಂಸರ್ಜನದಲ್ಲಿ ನಾನು ಹೇಳಿದ ಹಾಗೆ ಈಗ ನಾವು ಪೂರ್ವಕರ್ಮ ಶುರು ಮಾಡ್ತೇವೆ, ಅಂದರೆ ಸ್ನೇಹನ ಶುರು ಮಾಡ್ತೇವೆ, ಅಂದರೆ ತುಪ್ಪ ಅಥವಾ ಎಣ್ಣೆ ಮಾತ್ರ ತಗೊಳ್ಳುವಂಥದ್ದು. ಸೊ ಸ್ನೇಹನ ಮಾಡುವಾಗ ತುಪ್ಪ ಎಣ್ಣೆ ಅಲ್ಲದೆ ನಾವು ಖಾಲಿ ಗಂಜಿ ಕೊಡ್ತೇವೆ, ಅಥವಾ ಹೆಚ್ಚಂದರೆ ಒಂದು ಸ್ವಲ್ಪ ಕಿಚಡಿ ಥರ ತುಂಬ ಲೈಟಾಗಿ ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ ಕೊಡ್ತೇವೆ, ಪ್ರೋಟೀನ್ಸ್ ಹೆಚ್ಚಾಗಿ ಕೊಡುವುದಿಲ್ಲ. ಸೊ ಏನಾಗ್ತದೆ ಅಂದರೆ ಈ 6-7 ದಿನಗಳ ಕಾಲ ನಮ್ಮ ಜಠರ GIT ಏನುಂಟು ಅದು ಇದಕ್ಕೆ ಒಗ್ಗಿ ಹೋಗಿರ್ತದೆ. ಮತ್ತು ವಮನದ ದಿನ ತುಂಬ 5-6 ಲೀಟ್ರ್ ಅಥವಾ ಅದಕ್ಕಿಂತ ಜಾಸ್ತಿ ಸಹ ಹೊರಗೆ ಹೋಗಿರ್ಬೋದು. ಸೊ ಡೈಜೆಸ್ಟಿವ್ ಕೆಪಾಸಿಟಿ ಕಮ್ಮಿ ಇರ್ತದೆ. ಸೊ ಅದು ಒಂದೇ ಸತಿ ನಾವು ನಾರ್ಮಲ್ ಡಯಟಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ಪೇಯ, ವಿಲೇಪಿ, ಕೃತಾಕೃತ ಯೂಷ, ಕೃತಾಕೃತ ಮಾಂಸರಸ ಅಂತ ಈ ಥರ ಫುಡ್ ಕೊಡ್ತೇವೆ. ಪೇಯ ಅಂದರೆ 1 ಪಾರ್ಟ್ ನೀರಿಗೆ 1 ಪಾರ್ಟ್ ಅಕ್ಕಿಗೆ ಅಥವಾ ಅನ್ನಕ್ಕೆ 14 ಪಾರ್ಟ್ ನೀರು ಹಾಕಿ ಬೇಯಿಸುವಂಥದ್ದು. ಸೊ ಅದು ಬೆಂದ ಮೇಲೆ ಆ ನೀರನ್ನು ಕುಡಿಯುವಂಥದ್ದು. ಸೊ ಅದು ಪೇಯ. ಮತ್ತು ವಿಲೇಪಿ ಅಂದರೆ ವಿರಳ ದ್ರವ, ಅಂದರೆ ಇಲ್ಲಿ ನೀರು ತುಂಬ ಜಾಸ್ತಿ ಹಾಕೋದಿಲ್ಲ, ಬಟ್ ಗಂಜಿಗೆ ಸ್ವಲ್ಪ ದ್ರವತ್ವ ಕಮ್ಮಿ ಇರ್ತದೆ. ಇದು ಸ್ವಲ್ಪ ಗಟ್ಟಿ ಆಹಾರ. 3, 5 ಅಥವಾ 7 ದಿನ ನಾವು ಪೇಯ, ವಿಲೇಪಿ, ಯೂಷ ಅಂದರೆ
ಸೂಪ್ನ ಥರ, ಅದರಲ್ಲಿ ಮುದ್ಗ ಅಂತ ಹೇಳ್ತೀವಿ ನಾವು, ಹೆಸರು ಆ ಥರ ಬೇಳೆಗಳನ್ನು ಹಾಕಿ ಮಾಡಿ ಕೊಡುವಂಥದ್ದು. ಅದು ಸ್ವಲ್ಪ ಡೈಜೆಷನ್ ಸ್ವಲ್ಪ ಇನ್ನು ಕಷ್ಟ ಪೇಯ ವಿಲೇಪಿಗಿಂತ. ಮತ್ತು ಲಾಸ್ಟಿಗೆ ನಾವು ಮಾಂಸರಸ ಕೊಡ್ತೇವೆ. ಮಾಂಸರಸ ಅಂದರೆ ಪ್ರೋಟೀನ್ ರಿಚ್. ಮಾಂಸ ತಿನ್ನದವರಿಗೆ ನಾವು ಮಾಂಸ ಉದ್ದು ಕೊಡ್ಬೋದು. ಸೊ ಈ ಪೇಯ ವಿಲೇಪಿ ಮಂಡ ಹೇಗಂದರೆ ಫಸ್ಟಿಗೆ ನಾವು ಕಾರ್ಬೋಹೈಡ್ರೇಟ್ ರಿಚ್ ಕೊಡ್ತೇವೆ, ಮತ್ತು ಎರಡನೇ ಅಥವಾ ಮೂರನೇ ದಿನ ಎರಡನೇದಾಗಿ ಸ್ವಲ್ಪ ಫ್ಯಾಟ್ ಆ್ಯಡ್ ಮಾಡಿ ಲಾಸ್ಟಿಗೆ ಪ್ರೋಟೀನ್ ಕೊಡುವಂಥದ್ದು. ಸೊ ಪ್ರೋಟೀನ್ ಯಾವಾಗ ಕೊಡ್ತೇವೆ ಆವಾಗ ಡೈಜೆಷನ್ ಆಲ್ಮೋಸ್ಟು ನಾರ್ಮಲೈಸ್ ಆಗಿರ್ತದೆ. ಅದರ ನಂತರ ನಾರ್ಮಲ್ ಡಯಟ್ ಕೊಡ್ಬೋದು. ಸೊ ಇದನ್ನು ಆಲೋಚನೆ ಮಾಡಿಕೊಂಡು ನಾವು 3, 5 ಅಥವಾ 7 ದಿನಕ್ಕೆ ಬೇರೆ ಬೇರೆ ಆಹಾರ ಕೊಡುವಂಥದ್ದು. ಸೊ ಇಲ್ಲಿ ನಾವು ಹೆಚ್ಚಾಗಿ ಗಂಜಿ ಮತ್ತು ಆ ಥರ ಕೊಟ್ಟಿರ್ತೇವೆ. ಬೇರೆ ಕಡೆಯಲ್ಲಿ ಅದೇ ರೀತಿಯಾಗಿ ಕಾರ್ಬೋಹೈಡ್ರೇಟ್, ಫ್ಯಾಟ್ ಮತ್ತು ಪ್ರೋಟೀನ್ ಆ ಥರ ಕೊಡುವಂಥದ್ದು. ಯಾಕಂದರೆ ಎಲ್ಲ ಕಡೆ ಒಂದೇ ಲೆಕ್ಕ ಇರೋದಿಲ್ಲ ಆಹಾರ ಪದ್ಧತಿಗಳು ಹಾಗೆ. ಸೊ ಅದು ನಮಗೆ ಜಠರಕ್ಕೆ ಟೈಮ್ ಕೊಡ್ತದೆ, ಸುಧಾರಿಸಲಿಕ್ಕೆ ಟೈಮ್ ಕೊಡ್ತದೆ, ಮತ್ತು ಡೈಜೆಷನ್ ಸರಿಯಾಗೋವರಿಗೆ ಅಂದರೆ ಅಥವಾ 5ನೇ ದಿನ ಅಥವಾ 7ನೇ ದಿನಕ್ಕೆ ನಾರ್ಮಲ್ ಡಯಟಿಗೆ ಬರ್ತೇವೆ ನಾವು. ಸೊ ಇದು ವಮನಕ್ಕಾಯಿತು. ಸೊ ವಿರೇಚನಕ್ಕೂ ಸಹ ಪೂರ್ವಕರ್ಮ ಸೇಮ್, ಸ್ನೇಹನ 3, 5 ಅಥವಾ 7 ದಿನ ಮಾಡೋದು. ಆದರೆ ಒಂದು ವ್ಯತ್ಯಾಸ ವಿರೇಚನದಲ್ಲಿ ಏನಂದರೆ ಅಲ್ಲಿ 4 ದಿನ ರೆಸ್ಟ್ ಕೊಡ್ತೇವೆ. ಸಮ್ಯಕ್ ಸ್ನಿಗ್ಧ ಲಕ್ಷಣ ಆದ ಮೇಲೆ 4ನೇ ದಿನಕ್ಕೆ ನಾವು ವಿರೇಚನ ಕೊಡುವಂಥದ್ದು. ಅದೇ ವಮನದಲ್ಲಿ ಒಂದೇ ದಿನ ರೆಸ್ಟ್ ಕೊಡುವಂಥ, ಇಲ್ಲಿ 3 ದಿನ ಕೊಟ್ಟು 4ನೇ ದಿನ ಕೊಡುವಂಥದ್ದು. ಮತ್ತು ವಿರೇಚನದಲ್ಲಿ ಈ 3 ದಿನಗಳಲ್ಲಿ ಸ್ವಲ್ಪ ಪಿತ್ತಕರ ಆಹಾರ ಕೊಡುವಂಥದ್ದು ಅಥವಾ ಗಂಜಿಯಲ್ಲೇ ಇರುವಂಥ ಸ್ವಲ್ಪ ಹುಳಿ ಇರುವಂಥ ಪದಾರ್ಥಗಳು ಕೊಡಬಹುದು ಅಥವಾ ಕೊಡದಿರಬಹುದು. ಅಂದರೆ ವಮನಕ್ಕೆ ಹೇಗಂದರೆ ಕಫ ಜಾಸ್ತಿ ಮಾಡುವಂಥ, ವಿರೇಚನ ನಾವು ಪಿತ್ತ ಜಾಸ್ತಿ ಮಾಡುವಂಥ. ಸೊ ಪಿತ್ತಕರ ಆಹಾರ ಕೊಡ್ಬೋದು ಅಂತ ಆ ಥರ. ಸೊ ವಿರೇಚನ ಕೊಡುವಾಗ ಕಫ ಕಮ್ಮಿ ಇರಬೇಕು. ನಮಗೀಗ ಸ್ನೇಹನ ಆದ ಕೂಡಲೇ ಅಂತ ಆಗ್ತದಂದರೆ ಕಫದೋಷ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ಆಗ ನಾವು ವಿರೇಚನ ಔಷಧಿ ಕೊಟ್ಟರೆ ವಾಂತಿ ಆಗ್ತದೆ. ಸೊ ಅದಕ್ಕೆ 3 ದಿನ ರೆಸ್ಟ್ ಕೊಟ್ಟು ಕಫ ಕಮ್ಮಿ ಆಗುವಂತೆ, ಸ್ವಲ್ಪ ಪಿತ್ತ ಜಾಸ್ತಿ ಆಗುವಂತೆ ಯಾವುದಾದ್ರೂ ಆಹಾರ ದ್ರವ್ಯಗಳನ್ನು ಕೊಟ್ಟು ವಿರೇಚನ ಮಾಡಿಸುವಂಥದ್ದು. ಈ ವಿರೇಚನದಲ್ಲಿ 4 ದಿನವೂ ಮುಂಚೆ ಹೇಳಿದ ಹಾಗೆ ಅಭ್ಯಂಗ ಸ್ವೇದ ಅದು ಮಾಡಲಿಕ್ಕಿರ್ತದೆ. ಮತ್ತು 4 ದಿನ ಅಭ್ಯಂಗ ಸ್ವೇದ ಆದ ಮೇಲೆ ವಿರೇಚನ ನಾವು ತುಂಬ ಬೆಳಿಗ್ಗೆ ಬೇಗ ಕೊಡುವುದಿಲ್ಲ. ಯಾಕಂದರೆ ವಮನ ಕೊಡೋದು ಕಫ ಕಾಲಕ್ಕೆ ತುಂಬ ಬೇಗ, ವಿರೇಚನ ಪಿತ್ತ ಕಾಲಕ್ಕೆ ಕೊಡು ಅಂದರೆ 9 ಗಂಟೆ ಆ ಥರ ನಾವು ಕೊಡ್ತೇವೆ. 9 ಗಂಟೆಗೆ ವಿರೇಚನ ಔಷಧಿ ಕೊಡುವಂಥದ್ದು. ಸೊ ಇದರಲ್ಲಿ ಆಕಂಠಪಾನ ಇರುವುದಿಲ್ಲ ವಿರೇಚನದಲ್ಲಿ. 9 ಗಂಟೆಗೆ ಖಾಲಿ ವಿರೇಚನ ಔಷಧಿ ಕೊಡೋದು, ತ್ರಿವೃತ್ಲೇಹ ಆ ಥರ ಏನಾದರೂ ಕೊಟ್ಟು ಒಂದು 2-3 ಗಂಟೆಯಲ್ಲಿ ಅವರಿಗೆ ಬೇದಿ ಶುರು ಆಗ್ತದೆ. ಸೊ ಬೇದಿ ಹೇಗಂದರೆ 10, 20, 30 ಸತಿ ಸಹ ಆಗಬಹುದು. ಅಂದರೆ ಈಗ 15, 16 ಆ ಥರ ಆಗುವಾಗೆ ಮಾಡ್ತೇವೆ. ಯಾಕಂದರೆ ಮತ್ತು ಡಿಹೈಡ್ರೇಷನ್ ಆಗೋದಿಲ್ಲ, ಆದರೆ ಅದು ಕಾಂಪ್ಲಿಕೇಶನ್. ಸೊ 30ರವರೆಗೂ ಬೇದಿ ಆಗಿ ಅವರು ನಾರ್ಮಲೈಸ್ ಆಗುವ ಆಗಿರ್ತದೆ. ಇದು 30 ಆದರೆ ಅವರಿಗೆ ಒಂದು ವೇಳೆ ಅವರಿಗೆ 7 ದಿನ ಸಂಸರ್ಜನ ಕೊಡಬೇಕು. ಸಂಸರ್ಜನ ಸಹ ನಾನು ವಮನದಲ್ಲಿ ಹೇಗೆ ಹೇಳಿದ್ದೇನೆ, ಪೇಯ, ವಿಲೇಪಿ, ಕೃತಾಕೃತ ಯೂಷ, ಕೃತಾಕೃತ ಮಾಂಸರಸ. ಸೊ ಅದೇ ರೀತಿಯಲ್ಲಿ ಕೊಡುವಂಥದ್ದು. ಎಸ್ ಸರ್, ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ಇನ್ನು ಈ ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ಪಡೆದ ಬಳಿಕ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂಥದ್ದು ಡಾಕ್ಟರ್? ಯಾವ ರೀತಿಯ ಕ್ರಮಗಳು ಅನ್ನೋಂಥದ್ದು? ಅದೇ ಒಂದು ಅಂದರೆ ಇಷ್ಟು ದಿನಗಳಲ್ಲಿ ಆಹಾರ ಕ್ರಮ ತುಂಬ ರಿಸ್ಟ್ರಿಕ್ಟೆಡ್ ಇರ್ತದೆ. ಸ್ವಲ್ಪ ಚಪ್ಪೆ ಆಹಾರ, ಗಂಜಿ, ತೆಳಿ, ಕಟ್ಟು ಸಾರು ಅದೇ ಥರ ತಗೊಳ್ಳುವಂಥದ್ದು ಒಂದು. ಮತ್ತು ಟ್ರಾವೆಲ್ ಮಾಡಲಿಕ್ಕಿಲ್ಲ ಜಾಸ್ತಿ. ಅಂದರೆ ಐಡಿಯಲಿ ನಾವು ಸ್ನೇಹಪಾನ ಆದ ಮೇಲೆ ಹಾಸ್ಪಿಟಲೈಸ್ ಮಾಡಿ ಕೊಡುವಂಥದ್ದು. ಮನೆಯಲ್ಲಿ ಮಾಡ್ತೇವೆ ಅಂತ ಹೇಳಿದರೆ ಅದು ಸರಿ ಆಗಲಿಕ್ಕಿಲ್ಲ. ಯಾಕಂದರೆ ವಿರೇಚನ ಅಂದರೆ ಬೇದಿಗೆ ಕೊಡೋದು, ನಾವು ಮನೆಯಲ್ಲಿ ತಗೊಂಡು ಅಲ್ಲೇ ನಾವು ಟಾಯ್ಲೆಟ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಬಟ್ ಸೂಪರ್ವಿಷನ್ ಇದ್ದರೆ ಬೆಟರ್ ಹಾಗೆ. ಮತ್ತು ಜಾಸ್ತಿ ಈಗ ಹೇಳಲಿಕ್ಕಾಗೋದಿಲ್ಲ, ಆದರೂ ಟಿ ವಿ ಅದು ಇದೆಲ್ಲ ಜಾಸ್ತಿ ಎಕ್ಸ್ಪೋಜರ್ ಆಗದೇ ಇದ್ದರೆ ಒಳ್ಳೆಯದು. ಯಾಕಂದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈಗ ಮನಸ್ಸಿಗೆ ಏನಾದರೂ ಎಫೆಕ್ಟ್ ಆದರೆ ಅದರಲ್ಲಿ
ಇದು ವೇಗಗಳು ಬರುವಂಥದ್ದಕ್ಕೂ ಸಹ ಇದಾಗ್ತದೆ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಉಂಟು. ಯಾಕಂದ್ರೆ ತುಂಬ ಸ್ಟ್ರೆಸ್ಸಲ್ಲಿದ್ದರೆ ನಾವು ವಾಂತಿ ಭೇದಿಗೆಲ್ಲಿ ಕೊಟ್ಟರೆ ಕೆಲಸದ ವಾಂತಿ ಆಗಲಿಕ್ಕಿಲ್ಲ ಅಥವಾ ಜಾಸ್ತಿ ಆಗ್ಬೋದು, ಆ ಥರ ಎಲ್ಲ ಆಗ್ತದೆ. ಇದೆಲ್ಲ ನೋಡಿರ್ಬೋದು ನೀವು. ಅಂದರೆ ಈಗ ಎಕ್ಸಾಮ್ ಹೋಗೋ ಮುಂಚೆ ಮಕ್ಕಳಿಗೆಲ್ಲ ಸ್ವಲ್ಪ ಭೇದಿ ಆಗೋ ಚಾನ್ಸಸ್ ಜಾಸ್ತಿ, ಅದು ಹೆದರಿಕೆಯಲ್ಲಿ ಆಗ್ತದೆ. ಸೊ ಅದು ಒಂದಕ್ಕೊಂದು ರಿಲೇಟೆಡ್. ಹಾಗಾಗಿ ಹಾಸ್ಪಿಟಲ್ ಸೆಟಪಲ್ಲಿ ಮಾಡಿದರೆ ಸ್ವಲ್ಪ ಒಳ್ಳೆಯದು. ತುಂಬ ಬಾಹ್ಯ ವಾತಾವರಣಕ್ಕೆ ಹೆಚ್ಚು ಎಕ್ಸ್ಪೋಜರ್ ಆಗಬಾರ್ದು. ಎಸ್ ಡಾಕ್ಟರ್, ಇನ್ನು ನಿಮ್ಮ ಅನುಭವದಲ್ಲಿ ಕಂಡಂತಹ ಒಂದು ಪಂಚಕರ್ಮದ ಉಪಯೋಗ ಏನು ಅನ್ನೋದು? ನನ್ನ ಒ ಪಿ ಡಿಯಲ್ಲಿ ಅಂದರೆ ನಾನು ಹಾಸನದಲ್ಲಿದ್ದಾಗ ನನಗೆ ಜಾಸ್ತಿ ಗೃದ್ರಸಿ ಅಂತ ಸಯಾಟಿಕಾದ್ದು ತುಂಬ ಜನ ಬರ್ತಿದ್ರು. ಅಂದರೆ ನಮ್ಮ ಪಂಚಕರ್ಮಕ್ಕೆ ನಾವು ಅದರಲ್ಲಿ ಬಸ್ತಿ ಚಿಕಿತ್ಸೆ ಮಾಡ್ತಾ ಇತ್ತು. ತುಂಬ ಜನ ಈಗ ಅಷ್ಟು ಸಿವಿಯರ್ ಪೇಯ್ನ್ ಇದ್ದು ನಡಿಲಿಕ್ಕಾಗದೆ ವೀಲ್ ಚೇರ್ ಬೌಂಡ್ ಪೇಷಂಟ್ ಎಲ್ಲ ಬರ್ತಿದ್ರು. ಅವರಿಗೆ ಸರ್ಜರಿ ಹೇಳ್ತಿದ್ರು, ಅಂದರೆ ಡಿಸ್ಕ್ ಬಲ್ಜ್ ಇದ್ದು ಅಥವಾ ಪ್ರೊಲ್ಯಾಪ್ಸ್ ಇದ್ದು ಸರ್ಜರಿ ಹೇಳಿರುವಂಥ ಪೇಷಂಟ್ಗಳಲ್ಲಿಯೂ ನಾವು ಬಸ್ತಿ ಚಿಕಿತ್ಸೆ ಮಾಡಿ ಅವರಿಗೆ ನೋವು ಕಮ್ಮಿ ಮಾಡಿದೆ. ಯಾಕಂದರೆ ಅನಾಟಮಿಕಲಿ ಚೇಂಜಸ್ ಅಷ್ಟು ಆಗೋದಿಲ್ಲ, ಆದರೂ ನೋವು ತುಂಬ ಕಮ್ಮಿ ಆಗ್ತದೆ ಮತ್ತು ಆ್ಯಕ್ಟಿವಿಟಿ ತುಂಬ ಇಂಪ್ರೂವ್ ಆಗುವಂಥದ್ದು ತುಂಬ ಪೇಷಂಟ್ಗಳು ನಾವು ನೋಡಿದ್ದೇವೆ. ಮತ್ತು ಇನ್ನೊಂದಂದರೆ ನರಕ ರಿಲೇಟೆಡ್ ಪ್ರಾಬ್ಲಮ್ಸಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಕ್ರಮ ಬೆಟರ್ ಉಂಟು. ನಂದು ಒಂದು ಪೇಷಂಟು ಪಕ್ಷಾಘಾತ ಆಗಿ 2 ವರ್ಷ ಹಾಸಿಗೆಯಲ್ಲೇ ಮಲಗಿದ್ದವರು, ಸ್ವಲ್ಪ ಪುವರ್ ಪೇಷಂಟ್. ಅವರು ನಾವು ಮನೆಗೆ ಹೋಗಿ ಅಲ್ಲಿ ಅವರಿಗೆ ಬಸ್ತಿ ಚಿಕಿತ್ಸೆ ಹೇಗೆ ಮಾಡುವುದಂತ ಅವರ ಹಸ್ಬೆಂಡಿಗೆ ಹೇಳಿ ಅವರು ಮೆಡಿಸಿನ್ ಎಲ್ಲ ಕೊಟ್ಟು ಮಾಡಿದರು. ಅವರು 21 ದಿನ ಮಾಡಿದರು. ಅವರು ಸುಧಾರಣೆಯಾಗಿ ಈಗ ನಡೆದಾಡ್ತಾರೆ. ಸೊ ಆ ಥರದ್ದು ಕೆಲವೆಲ್ಲ ಪೇಷಂಟ್ಗಳಾಗಿದೆ. ಹೌದು. ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಈ ಬಗ್ಗೆ ಏನು ಹೇಳ್ತೀರಾ ಅನ್ನೋದು ಡಾಕ್ಟರ್? ಹಾಂ, ಅಂದರೆ ಈಗ ಪಂಚಕರ್ಮ ಅಂದರೆ ಇಲ್ಲಿ ಎಲ್ಲ ಆಯಿಲ್ ಮಸಾಜ್ ಅಂತಲೇ ಮಣ್ಣಿಗೆ ಹೋಗಿರ್ತದೆ. ಅದು ಪೂರ್ವಕರ್ಮದಲ್ಲಿ ಒಂದು ಸಣ್ಣ ವಿಧ ಅಷ್ಟೇ. ಸೊ ಪಂಚಕರ್ಮ ತಜ್ಞರಲ್ಲಿ ಹೋಗಿ ನೀವು ಪ್ರೊಸೀಜರ್ಸ್ ಮಾಡಿದರೆ ನಿಮಗೆ ರಿಸಲ್ಟ್ಸ್ ಇನ್ನೂ ಸಹ ಬೆಟರ್ ಸಿಗಬಹುದು. ಎಲ್ಲರೂ ಮಾಡ್ಬೋದು. ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದವರು ಸಹ ಮಾಡ್ತಾರೆ. ಅವರ ಅನುಭವ ಒಳ್ಳೆಯದಿದ್ದರೆ ಅವ್ರು ಮಾಡ್ಬೋದು. ಇಲ್ಲಿದ್ರೆ ಇದೊಂದು ಸ್ಪೆಷಲೈಸೇಷನ್. ಸೊ ಆ ಪಂಚಕರ್ಮ ತಜ್ಞರ ಹತ್ರ ಹೋಗಿ ಮಾಡಿಸ್ಕೊಂಡ್ರೆ ಸ್ವಲ್ಪ ನಿಮಗೆ ಬೆಟರ್ ರಿಸಲ್ಟ್ ಸಿಗ್ಬೋದು ಆ ಥರ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಒಂದು ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ವಿ. ಧನ್ಯವಾದ ಡಾಕ್ಟರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ಪಂಚಕರ್ಮ ಚಿಕಿತ್ಸೆ ಅಂದರೆ ಏನು, ಪಂಚಕರ್ಮದಲ್ಲಿ ಯಾವೆಲ್ಲ ರೀತಿಯ ಒಂದು ವಿಧಾನಗಳಿವೆ, ಹಾಗೆಯೇ ಯಾವ ರೀತಿಯಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ನೀಡಲಾಗುತ್ತೆ, ಇದರ ಪ್ರಕ್ರಿಯೆ ಹೇಗೆ, ಎಲ್ಲದನ್ನು ಕೂಡ ಡಾಕ್ಟರ್ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.